ಉಳ್ಳಾಲ ನಗರಸಭೆಯ ಆಡಳಿತ ಜನರ ಬಳಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಜನರ ಒಳಿತಿಗಾಗಿ ಜನಹಿತ ಕಾರ್ಯಕ್ರಮದ ಮೂಲಕ ನಗರ ಪಂಚಾಯಿತಿಗೆ ತೆರಳಿ ಅರ್ಜಿಯನ್ನು ಸಲ್ಲಿಸಿ ಪಡೆಯುವ ಉದ್ಯಮ ಪರವಾನಗಿ, ಕಟ್ಟಡ ನಿರ್ಮಾಣ ಪರವಾನಗಿ, ಜನನ ಮರಣ ಪ್ರಮಾಣ ಪತ್ರ ಸೇರಿದಂತೆ ನೀರಿನ ಬಿಲ್, ಕಟ್ಟಡ ತೆರಿಗೆ ಪಾವತಿಯಂತಹ ಕಾರ್ಯವನ್ನು ನಗರಸಭೆಯ ಅಧಿಕಾರಿಗಳು ವಾರ್ಡ್ವಾರು ಆಗಮಿಸಿ ಪಡೆಯಲಿದ್ದು ಜನವರಿ 11ರಂದು ಕಲಾಪು ಯೂನಿಟಿ ಹಾಲ್ನಲ್ಲಿ ಚಾಲನೆ ನೀಡಲಾಗುವುದೆಂದು ಉಳ್ಳಾಲ ನಗರಸಭಾ ಅಧ್ಯಕ್ಷೆ ಚಿತ್ರಕಲಾ ಚಂದ್ರಕಾಂತ್ ತಿಳಿಸಿದರು. ಉಳ್ಳಾಲ ನಗರಸಭೆಯ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಸಭೆಯ ಅಧಿಕಾರಿಗಳು ತಿಂಗಳಿನಲ್ಲಿ 10 ದಿನ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿದ್ದು, ನಗರಸಭೆಯ ಒಟ್ಟು 31 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 4-5 ವಾರ್ಡ್ಗಳನ್ನು ಒಟ್ಟು ಸೇರಿಸಿ ಈ ವಾರ್ಡ್ಗಳಿಗೆ ಪೂರಕವಾಗಿ ಜನರು ಸಂಪರ್ಕಿಸುವ ಪ್ರದೇಶದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಜನರ ಕಾರ್ಯಗಳ ಅರ್ಜಿ ಸ್ವೀಕರಿಸಿ ಸ್ಥಳದಲ್ಲೇ ಕೆಲವೊಂದು ಅರ್ಜಿಗಳ ವಿಲೇವಾರಿ ಸೇರಿದಂತೆ ಕೆಲವೊಂದು ಅರ್ಜಿಗಳನ್ನು ತ್ವರಿತಗತಿಯಲ್ಲಿ ಮಂಜೂರಾತಿ ನೀಡುವ ಕಾರ್ಯವನ್ನು ನಡೆಸಲಿದ್ದಾರೆ ಎಂದರು. ಹೊಸದಾಗಿ ಅರ್ಜಿಗಳನ್ನು ನೀಡಲು ಬಯಸುವ ಸಾರ್ವಜನಿಕರು ಸ್ಥಳದಲ್ಲೇ ಅರ್ಜಿಯನ್ನು ನೀಡಬಹುದು. ಶೀಘ್ರವಾಗಿ ಸದ್ರಿ ಅರ್ಜಿಗಳನ್ನು ಮಂಜೂರಾತಿ ನೀಡಿ ನಿಗದಿತ ಸಮಯದಲ್ಲಿ ಪ್ರಮಾಣ ಪತ್ರಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಪ್ರಪ್ರಥಮವಾಗಿ ಕಲ್ಲಾಪು, ತೊಕ್ಕೋಟು, ಸೇವಂತಿಗುತ್ತು, ಅಂಬಟಡಿ, ಬಡಂಗಿಲ, ಪಟ್ಲ ಮುಂತಾದ ಸುತ್ತಮುತ್ತಲಿನ ಪ್ರದೇಶದ ಅನುಕೂಲವಾಗುವಂತೆ ಕಲ್ಲಾಪಿನ ಯೂನಿಟಿ ಹಾಲ್ನಲ್ಲಿ 11/1/2022 ನಾಳೆ ಅಂದರೆ ಮಂಗಳವಾರ 10 ಗಂಟೆಗೆ ಸರಿಯಾಗಿ ಜನಹಿತ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ. ಸಾರ್ವಜನಿಕರು ಕಟ್ಟಡ ತೆರಿಗೆ, ನೀರಿನ ಬಿಲ್, ಸ್ಟಾಲ್ ಬಾಡಿಗೆ ಮುಂತಾದವುಗಳನ್ನು ಪಾವತಿಸಲು ಇಚ್ಛಿಸಿದಲ್ಲಿ ಚಲನ್ಗಳನ್ನು ಕೂಡ ಸದರಿ ಸ್ಥಳದಲ್ಲಿ ವಿತರಿಸಲು ವ್ಯವಸ್ಥೆ ಕಲ್ಪಿಸಲಾಗುವುದು. ನಗರಸಭಾ ಅಧಿಕಾರಿಗಳು ಒಂದು ತಂಡ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಚರಿಸಿ ಮಾಹಿತಿ ನೀಡುವಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ವಾಹನದ ಮುಖಾಂತರ ಅನೌನ್ಸ್ಮೆಂಟ್ ಕೂಡ ನಾವು ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾಡಲಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗಪಡಿಸಿಕೊಳ್ಳಲು ಈ ಮೂಲಕ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸ್ಥಾಯಿ ಸಮಿತಿಯ ವತಿಯಿಂದ ನಾವು ವಿನಂತಿಸುತ್ತೇವೆ. ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷ ಅಯೂಬ್ ಮಂಚಲ ಅವರು ಮಾತನಾಡಿ, ಉಳ್ಳಾಲದಲ್ಲಿ ಈ ಹಿಂದೆಯೂ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆದರೆ ಈ ಬಾರಿ ಸಂಪೂರ್ಣ ಸಿದ್ಧತೆಗಳೊಂದಿಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳನ್ನು ಅಳವಡಿಸಿ ನಗರಸಭೆಯ ಎಲ್ಲ ವಿಭಾಗದ ಅಧಿಕಾರಿಗಳು ಭಾಗವಹಿಸಲಿದ್ದು, ಜನರು ತಮ್ಮ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿದೆ ಎಂದು ಹೇಳಿದರು. 6-7 ಜಂಕ್ಷನ್ ಅನ್ನು ನಾವು ಈಗಾಗಲೇ ಗುರುತುಪಡಿಸಿದ್ದೇವೆ. ಅದು ನಮಗೆ ಶಾಲೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಶಾಲೆ ಇರುವುದರಿಂದ ಅಲ್ಲಿ ಆ ಪ್ರದೇಶದಲ್ಲಿ ಯಾವುದು ಜಂಕ್ಷನ್ ಅಂತ ಸಿಗ್ತದೆ, ಅಲ್ಲಿಯ ಸಂಘ ಸಂಸ್ಥೆನ ಇಲ್ವಾ ಅಂಗನವಾಡಿ ಶಾಲೆಯಲ್ಲಿ ನಾವೊಂದು ಮಾಡುವಂಥ ಒಂದು ಆಲೋಚನೆ ಮಾಡಿದ್ದೇವೆ. ಒಟ್ಟು ನಾವು ಒಂದು ತಿಂಗಳಲ್ಲಿ 10 ದಿನ ನಾವು ಇದು ಒಂದು 6-7 ಜಂಕ್ಷನ್ ಮಾಡಿ ಆ ಕಡೆಗಳಲ್ಲಿ ಈ ಟ್ರೇಡ್ ಲೈಸೆನ್ಸ್, ಅದೇ ರೀತಿ ಕಟ್ಟಡ ಪರವಾನಿಗೆ ಮತ್ತು ಡೋರ್ ನಂಬರ್, ಜನನ ಪ್ರಮಾಣ ಪತ್ರ ಮತ್ತು ಅದೇ ರೀತಿ ನೀರಿನ ಬಿಲ್, ಟ್ಯಾಕ್ಸ್ ಮತ್ತು ಏನು ಅವರಿಗೆ ಏನಾದರೂ ಬೇರೆ ದೃಢಪತ್ರಗಳು KEBಗೆ ಬೇರೆ ಇಲಾಖೆಗೆ ಅಗತ್ಯದಲ್ಲಿ ತಕ್ಷಣ ಅದನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ. ಈಗಾಗಲೇ 4 ಲ್ಯಾಪ್ಟಾಪ್ನೊಂದಿಗೆ ಮತ್ತು ಅದಕ್ಕೆ ಬೇಕಾದ ಏನೆಲ್ಲ ಸ್ಥಳದಲ್ಲಿ ಕೊಡಲಿಕ್ಕೆ ನಮಗೆ ಸಾಧ್ಯನ ಅದರ ವ್ಯವಸ್ಥೆಯನ್ನೆಲ್ಲ ನಾವು ಈಗಾಗಲೇ ಒಂದು ತಯಾರಿ ಮಾಡಿದ್ದೇವೆ. ಈಗ ಅದರ ಪ್ರಥಮ ಒಂದು ಹೆಜ್ಜೆಯಾಗಿ ನಾವು ಯೂನಿಟಿ ಹಾಲಲ್ಲಿ ನಾಳೆ 10 ಗಂಟೆಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಈ ಒಂದು ನಮಗೆ ಆ ಪ್ರದೇಶದ ಜನರಿಗೆ ಅವರ ಕಾಲಬುಡಕ್ಕೆ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಜರೀನಾ ರವೂಫ್, ಪ್ರಬಂಧಕಿ ಜಯಶೀಲಾ ಉಪಸ್ಥಿತರಿದ್ದರು. Vinayaka Marketing since 1995. One of the leading Winsome brand solar water heater, gas geyser and solar product sellers in coastal Karnataka. More than 35,000 plus satisfied customers and 180 dealers throughout Karnataka. Our products: Winsome solar water heaters ETC model, rooftop models, FPC normal and pressurized, ETC commercial, FPC commercial, solar with heat pump, solar rooftop, gas geyser, electric water heaters and inverters and batteries. Visit our showroom and get your hot water solutions today.
Vinayaka Marketing, an ISO 9001:2015 certified company. City Point Building, Navabharat Circle, near Ocean Pearl Hotel, Kodialbail, Mangaluru.